ಕಳೆದ 6 ವರ್ಷಗಳಿಂದ ಪ್ರತ್ಯೇಕವಾಗಿದ್ದ ಪತಿ ಪತ್ನಿಯನ್ನ ಮತ್ತೆ ಒಂದುಗೂಡಿಸಿದ್ದು ಮಾತ್ರವಲ್ಲದೆ ಪರಸ್ಪರ ಮಾಲಾರ್ಪಣೆ ಮಾಡಿ ಪುನರ್ವಿವಾಹ ಮಾಡಿದ ಘಟನೆ ಶನಿವಾರ ಉಡುಪಿಯ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆಯಿತು. ಇದಕ್ಕೆ ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು ಸಾಕ್ಷಿಗಳಾದರು. ಸೊರಬದ ರಾಘವೇಂದ್ರ ಆಚಾರ್ಯ ಮತ್ತು ಮಂದರ್ತಿ ಮುದ್ದುಮನೆಯ ಮಾಲತಿ 2018ರಲ್ಲಿ ವಿವಾಹವಾಗಿದ್ದರು. ಕಾರಣಾಂತರಗಳಿಂದ ಕೆಲವೇ ದಿನಗಳಲ್ಲಿ ಮಾಲತಿ ಗಂಡನ ಮನೆ ತೊರೆದು ತವರು ಮನೆಗೆ ಸೇರಿದರು. ಅವರಿಗೆ ಗಂಡು ಮಗು ಸಹ ಇದ್ದರೂ ಪರಸ್ಪರ ಭಿನ್ನಾಭಿಪ್ರಾಯದಿಂದ ಮಾಲತಿ ಮತ್ತೆ ಗಂಡನ ಮನೆಗೆ ಹೋಗಲೇ ಇಲ್ಲ. ರಾಘವೇಂದ್ರ ತನಗೆ ಹೆಂಡತಿ ಬೇಕು ಎಂದು ಸೊರಬದ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ನ್ಯಾಯಾಲಯದ ಸೂಚನೆಯಂತೆ ನಿಗದಿತ ಅವಧಿಯೊಳಗೆ ಮಾಲತಿ ಗಂಡನ ಮನೆಗೆ ಹೋಗದಿದ್ದಾಗ ರಾಘವೇಂದ್ರ ಸೊರಬ ನ್ಯಾಯಾಲಯಕ್ಕೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು. ಮಾಲತಿ ಈ ಅರ್ಜಿಯನ್ನು ಉಡುಪಿಗೆ ವರ್ಗಾಯಿಸಬೇಕೆಂದು ಉಚ್ಚ ನ್ಯಾಯಾಲಯದಿಂದ ಆದೇಶ ತಂದಿದ್ದರು. ಶನಿವಾರ ನಡೆದ ಲೋಕ ಅದಾಲತ್ನಲ್ಲಿ ಉಡುಪಿ ಜಿಲ್ಲಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಎರಡೂ ಕಡೆಯ ವಕೀಲರು ರಾಜಿಯಿಂದ ಇತ್ಯರ್ಥಪಡಿಸಲು ಒಪ್ಪಿದರು. ನಂತರ ರಾಘವೇಂದ್ರ ಮತ್ತು ಮಾಲತಿ ಅವರನ್ನು ಒಟ್ಟಾಗಿ ಜೀವನ ಸಾಗಿಸುವಂತೆ ಮನವೊಲಿಸಲಾಯಿತು. ಇಬ್ಬರು ಸಂತೋಷದಿಂದ ಒಪ್ಪಿಕೊಂಡರು. ಉಡುಪಿಯ ಕೌಟುಂಬಿಕ ನ್ಯಾಯಾಲಯದಲ್ಲಿ ಹಾರ ಬದಲಾಯಿಸಿ ಪುನರ್ವಿವಾಹವಾದರು. ಈ ಶುಭಗಳಿಗೆಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಕಿರಣ್ ಎಸ್ ಗಂಗಣ್ಣನವರ್, ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶ ಶ್ರೀನಿವಾಸ ಸುವರ್ಣ, ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಯೋಗೀಶ್ ಪಿಆರ್, ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ರೆನಾಲ್ಡೋ ಪ್ರವೀಣ್ ಕುಮಾರ್, ಮಾಜಿ ಅಧ್ಯಕ್ಷ ಬಿ ನಾಗರಾಜ್, ಉಪಾಧ್ಯಕ್ಷ ಮಿತ್ರಕುಮಾರ್ ಶೆಟ್ಟಿ ಸಾಕ್ಷಿಯಾದರು. ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಉಡುಪಿಯ ಕೌಟುಂಬಿಕ ನ್ಯಾಯಾಲಯವು 3 ಜೋಡಿ ದಂಪತಿಗಳನ್ನು ಒಟ್ಟಾಕಿಸಿದ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯಿತು. ಲೋಕ ಅದಾಲತ್ಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಲೋಕ ಅದಾಲತ್ಗಳನ್ನು ನಡೆಸ್ತೇವೆ. ಅದರಲ್ಲಿ ನಾವು ಇವತ್ತು ಕೌಟುಂಬಿಕ ನ್ಯಾಯಾಲಯದಲ್ಲಿ ಲೋಕ ಅದಾಲತನ್ನು ಮಾಡಿದ್ದೇವೆ. ಹೆಚ್ಚಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೇಸ್ಗಳು ಡೈವರ್ಸ್ ಆಗೋದು, ಆದರೆ ಒಟ್ಟಾಗುವ ಪ್ರಕರಣಗಳು ಕಮ್ಮಿ. ಇವತ್ತು ವಿಶೇಷವಾಗಿ ನಾವು ಪ್ರಯತ್ನಿಸಿರುವುದರಲ್ಲಿ ಒಂದು ಫಲಿತಾಂಶ ಬಂದಿರುವುದೇನೆಂದರೆ, ಎರಡು ಪತಿ ಮತ್ತು ಪತ್ನಿಯರು ಒಟ್ಟಾಗಿರುವುದು ವಿಶೇಷವಾಗಿರುತ್ತದೆ. ಅದು ಮುಖ್ಯವಾಗಿ MC 193/24 ಮತ್ತು MC 263/23ರಲ್ಲಿ ಇಬ್ಬರು ಗಂಡ ಹೆಂಡತಿಯರು ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅದು ಖುಷಿಯ ಸಂಗತಿ. ಇಂಥ ಪ್ರಕರಣಗಳು ನಡೆದರೆ ನಾವು ಒಂದು ಲೋಕ ಅದಾಲತ್ ನಡೆಸುವುದಕ್ಕೆ ಒಂದು ಅರ್ಥ ಅಂತ ಬರುತ್ತೆ. ಇಂಥ ಒಂದು ಪ್ರಕರಣ ನಡೆಯಲಿ ಅಂತ ನಾನು ಆಶಿಸ್ತೇನೆ. ಒಂದು ಪ್ರಕರಣದಲ್ಲಿ ಡೈವರ್ಸ್ ಅರ್ಜಿಯು 2023ರಲ್ಲಿ ಸಲ್ಲಿಸಿದ್ದಾರೆ. ಇನ್ನೊಂದರಲ್ಲಿ 2024ರಲ್ಲಿ ಸಲ್ಲಿಸಿದ್ದಾರೆ. ವರ್ಷದಲ್ಲಿ ಒಂದು 4 ಬಾರಿ ನಾವು ಲೋಕ ಅದಾಲತನ್ನು ನಡೆಸ್ತಾ ಇದ್ದೀವಿ. ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನಿರ್ದೇಶನದಂತೆ ಒಂದು ವರ್ಷದಲ್ಲಿ ಸುಮಾರು 4ರಿಂದ 5 ಲೋಕ ಅದಾಲತ್ಗಳನ್ನು ಮಾಡಬೇಕಾಗುತ್ತೆ. ಅದು ಕೇವಲ ನಿರ್ದೇಶನಗಳಿಂದ ಅಥವಾ ನಿರ್ದೇಶನಗಳಿಗಾಗಿ ಮಾತ್ರವೇ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಮಗೆಲ್ರಿಗೂ ನಾವು ಮನಗಂಡಿದ್ದೀವಿ. ಯಾಕೆ ಅಂತಂದರೆ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವಂತಹ ವಿಷಯಗಳು ಅಂತ ತೆಗೆದುಕೊಂಡಾಗ ವ್ಯಾಜ್ಯಕ್ಕೆ ಯೋಗ್ಯ ಇರುವಂತಹವುಗಳಲ್ಲದೆ ವ್ಯಾಜ್ಯಕ್ಕೆ ಯೋಗ್ಯ ಅಲ್ಲದೇ ಇರುವಂತಹವುಗಳು, ವ್ಯಾಜ್ಯವಿಲ್ಲದೇ ಸಹಜವಾಗಿಯೇ ಬಗೆಹರಿಯುವಂತಹ ಅನೇಕ ವ್ಯಾಜ್ಯಗಳು ಇರುತ್ತವೆ. ಅಂತಹ ವಿಷಯಗಳಲ್ಲಿ ಕೌಟುಂಬಿಕ ವ್ಯಾಜ್ಯಗಳು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಕೇವಲ ಗಂಡ ಹೆಂಡತಿ ಅವರು ಅನ್ನೋದು ಮಾತ್ರ ಅಲ್ಲ, ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾನಸಿಕವಾಗಿ ಇನ್ವಾಲ್ವ್ ಆಗಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸುಖದ ಪರಿಭಾವನೆ ಮತ್ತು ಅನುಭವ ಇದರಲ್ಲಿ ಆಗುತ್ತೆ. ಮತ್ತು ಈ ಕೌಟುಂಬಿಕ ವ್ಯಾಜ್ಯದಲ್ಲಿ ರಾಜಿ ಆಗೋದ್ರಿಂದ ಕೇವಲ ವ್ಯಾಜ್ಯದಲ್ಲಿರುವಂತಹ ದಂಪತಿಗಳು ಮಾತ್ರವೇ ಅಲ್ಲ, ಕುಟುಂಬದ ಅನೇಕ ಸದಸ್ಯರಿಗೆ ಮನಃಶಾಂತಿ ದೊರೆಯುತ್ತದೆ. ಪ್ರಮುಖವಾಗಿ ಮಕ್ಕಳುಗಳಿಗೆ ನಾಳೆಯ ಭದ್ರತೆಯ ಉತ್ತಮವಾದ ನಾಳೆಗಳನ್ನು ನೋಡಿ ಭವಿಷ್ಯವನ್ನು ಉತ್ತಮವಾಗಿ ಕಟ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಅಂತ ನಾವು ಮನಗಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀಯುತ ಶ್ರೀನಿವಾಸ ಸುವರ್ಣ ಸಾಹೇಬರು ಒಂದು ಕಡೆ ಪ್ರಯತ್ನ ಮಾಡಿದರೆ, ನಮ್ಮ ನ್ಯಾಯವಾದಿಗಳನ್ನೆಲ್ಲ ಒಗ್ಗೂಡಿಸಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ರೆನಾಲ್ಡೋ ಪ್ರವೀಣ್ರವರು ಕೂಡ ನಮ್ಮ ಲೋಕ ಅದಾಲತ್ಗಳನ್ನು ಯಶಸ್ವಿಗೊಳಿಸಲು ಅನೇಕ ರೀತಿಯಿಂದ ಕಾರಣೀಭೂತರಾಗಿರ್ತಾರೆ.
ಅವರು ಮತ್ತು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿರುವಂತಹ ಎಲ್ಲ ಪಕ್ಷಗಾರರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಸಂಧಾನ ಪರಿಪೂರ್ಣ ಅಥವಾ ಸಂಪೂರ್ಣ ಆಗಲಾರದಂತಹ ವ್ಯಾಜ್ಯಗಳು ಕೂಡ ಕಾಲಕ್ರಮದಲ್ಲಿ ಸೂಕ್ತವಾದ ಒಂದು ಸಂಧಾನಕ್ಕೆ ಯೋಗ್ಯವಾಗಿ ನ್ಯಾಯದ ಹೊಸ ಅರ್ಥವನ್ನು ಕಂಡುಕೊಂಡು ವ್ಯಾಜ್ಯವನ್ನು ಬೆಳೆಯದಂತೆ ತಡೆಗಟ್ಟಿಕೊಂಡು ಶಾಂತಿ ಸಮಾಧಾನದ ಬಾಳುವೆಗೆ ಅನುಕೂಲವಾಗುತ್ತೆ ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೇನೆ.